DVG ಅವರ ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರಗಳು. ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 284. ನಾನು ನಿಮ್ಮೊಂದಿಗೆ ಕರುಣಾಕರ ಬೆಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಕಡಕಾಟ ಬದುಕೆಲ್ಲವೇ ಕಾಕಿ ಜೀವ ತನ್ನೊಡನಾಡಿಗಳ ಜೀವಗಳ ತಡಕಿ ಕೈ ಚಾಚಿ ಹಿಡಿಯಲಲೆಗಾಡುಗು ಪ್ರೀತಿ ಋಣ ಮಮತೆಗಳ ಮಡುವಲೋಳಾಡುತ್ತೆ ಮಂಕುತಿಮ್ಮ. ಪ್ರೀತಿ ಋಣ ಮಮತೆಗಳ ಮಡುವಲೋಳಾಡುತ್ತೆ ಮಂಕುತಿಮ್ಮ. ಬಂಧುಗಳ, ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ಭಾವನೆಗಳನ್ನು ಅನುಭವಿಸುವ ಕ್ಷಣವಿದೆ. ಆದರೆ ಅನುಭವಿಸಿದ ಭಾವನೆಗಳನ್ನು ಮಾತಿನಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವುದು ಮನುಷ್ಯನಿಗೆ ಮಾತ್ರ. ಮನುಷ್ಯನು ಭಾವನಾತ್ಮಕ ಜೀವಿ. ಆತ ಒಂಟಿಯಾಗಿ ಬದುಕಲಾರ, ಸಂಘಜೀವಿ. ಈ ಜಗತ್ತಿನಲ್ಲಿ ಬದುಕುವಾಗ ಒಂಟಿ ಜೀವನಕ್ಕಿಂತ ಎಲ್ಲರೊಂದಿಗೆ ಒಟ್ಟಾಗಿ ಬದುಕಿ ಸಂತಸದ ಕ್ಷಣಗಳನ್ನು ಆನಂದಿಸಲು ಸದಾ ಪ್ರಯತ್ನಿಸುತ್ತಾ ಇರುತ್ತಾನೆ. ಹಾಗಾಗಿಯೇ ಸುತ್ತಮುತ್ತಲಿನ ಪರಿಸರದೊಂದಿಗೆ ತಂದೆ ತಾಯಿ, ಮಕ್ಕಳು, ಬಂಧು ಬಳಗ, ಅಕ್ಕಪಕ್ಕದವರು, ಸ್ನೇಹಿತರು, ಹೀಗೆ ಎಲ್ಲರನ್ನ ಹುಡುಕಿಕೊಂಡು ಅವರೊಂದಿಗೆ ಒಂದಾಗುತ್ತಾನೆ. ಎಲ್ಲವನ್ನು ಹುಡುಕಿಕೊಂಡು ಹೋಗುವಾಗ ಪ್ರೀತಿ, ಋಣ ಮತ್ತು ಮಮತೆಗಳ ಆಳದಲ್ಲಿ ಸಿಲುಕಿ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಭಾವನೆಗಳ ಕೋಟೆಯೊಳಗೆ ಬಂಧನಕ್ಕೆ ಒಳಗಾಗುತ್ತಾನೆ. ಸರಸವಿರಸದ ಜೀವನದಲ್ಲಿ ಸಿಗುವ ಖುಷಿಯು ಇನ್ನೆಲ್ಲಿಯೂ ಸಿಗಲಾರದು. ಹೀಗೆ ಬದುಕಿನಲ್ಲಿ ನಮ್ಮೊಳಗೆ ಪ್ರೀತಿ ಮತ್ತು ಮಮತೆಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಕಾಯ್ದುಕೊಳ್ಳುವುದೇ ಸಾರ್ಥಕತೆಯ ಜೀವನ ಎಂಬ ವಿಚಾರವನ್ನು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.